ಮಾರ್ಚ್ 11ರಂದು ತೆರೆ ಕಂಡ ರಾಬರ್ಟ್ ಚಿತ್ರರಂಗದಲ್ಲೇ ಧೂಳೆಬ್ಬಿಸಿದ ಸಿನಿಮಾ. ಕರೋನಾದ ಭಯದಲ್ಲಿದ್ದ ಮನೆಯವರನ್ನು ಚಿತ್ರಮಂದಿರಕ್ಕೆ ಕರೆತಂದ ಸಿನಿಮಾ. ಹಾಗೆ ಬಾಕ್ಸ್ ಆಫೀಸ್ನಲ್ಲಿ ಸಕ್ಕ ಸದ್ದು ಮಾಡಿದ ಚಿತ್ರವೂ ಹೌದು. ಇದೀಗ ರಾಬರ್ಟ್ನ ಸಾಮ್ಯತೆ ಬಜರಂಗಿ 2 ಚಿತ್ರದಲ್ಲೂ ಕಾಣ್ತಿದೆ. ಅದು ಏನೇನು ನೋಡ್ಕೊಂಡು ಬರೋಣ. ರಾಬರ್ಟ್ ದ್ವಿಭಾಷಾ ಚಿತ್ರ. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ನಿರ್ಮಾಣಗೊಂಡು ಏಕಕಾಲಕ್ಕೆ ತೆರೆ ಕಂಡ ಚಿತ್ರ. ಇದೇ ರೀತಿ ಬಜರಂಗಿ 2 ಕೂಡ ದ್ವಿಭಾಷಾ ಸಿನಿಮಾನೇ. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ತಯಾರಾಗಿ ಏಕಕಾಲಕ್ಕೆ ತೆರೆ ಕಾಣಲಿದೆ. ಇನ್ನು ರಾಬರ್ಟ್ ಚಿತ್ರವನ್ನು ನಿರ್ಮಾಪಕ ಉಮಾಪತಿಯವರೇ ಹಂಚಿಕೆಯನ್ನು ಮಾಡಿದ್ರು. ಬಜರಂಗಿ 2 ಚಿತ್ರದಲ್ಲೂ ಅದೇ ಆಗಿದೆ. ಜಯಣ್ಣ ಅವರು ಹಂಚಿಕೆದಾರರು ಆಗಿದ್ರಿಂದ ಅವರ ಸಿನಿಮಾವನ್ನು ಅವರೇ ಹಂಚಿಕೆ ಮಾಡ್ತಿದ್ದಾರೆ. ಹಾಗೆ ಕಲೆಕ್ಷನ್ ವಿಚಾರದಲ್ಲೂ ರಾಬರ್ಟ್ ದಾಖಲೆಯ ಕಲೆಕ್ಷನ್ ಮಾಡಿತ್ತು. ವಾರದಲ್ಲೇ 78+ ಕೋಟಿ ರೂಪಾಯಿ ಬಾಚಿ 2 ವಾರದೊಳಗೆ 100 ಕೋಟಿ ಕ್ಲಬ್ ಸೇರಿತ್ತು. ಇದೇ ಹಾದಿಯಲ್ಲಿ ಬಜರಂಗಿ 2 ಕೂಡ ಸಾಗೋದ್ರಲ್ಲಿ ಡೌಟೇ ಬೇಡ. ಏಕೆಂದರೆ ಚಿತ್ರದ ಗತ್ತೆ ಆಗಿದೆ. ಬಜರಂಗಿ 2 ಚಿತ್ರದ ಮೇಕಿಂಗ್ ನೋಡ್ತಿದ್ರೆ ಒಳ್ಳೆ ಹಾಲಿವುಡ್ ಚಿತ್ರದಂತೆ ಕಾಣುತ್ತೆ. ಈ ಬಗ್ಗೆ ಎಷ್ಟೇ ಹೇಳಿದ್ರೂ ಅದು ಕಡಿಮೆನೇ. ಒಂದು ವ್ಯಕ್ತಿಯ ಹಾಗೆ ವಸ್ತುವಿನ ಬೆಲೆ ಇಂತಿಷ್ಟೇ ಎಂದು ನೋಡಿದಾಕ್ಷಣ ತಿಳಿಯುತ್ತೆ. ಅದೇ ರೀತಿ ಬಜರಂಗಿ 2 ಚಿತ್ರದ ಮೌಲ್ಯ ಕೂಡ ನೋಡಿದಾಕ್ಷಣವೇ ಗೊತ್ತಾಗುತ್ತೆ. ನೋ ಡೌಟ್ ಪಕ್ಕಾ 100 ಕೋಟಿ ಗಳಿಸಿಯೇ ಗಳಿಸುತ್ತೆ. ಚಂದನವನದ ಎಲ್ಲ ದಾಖಲೆಗಳನ್ನು ಪುಡಿ ಮಾಡಿ ಹೊಸ ಇತಿಹಾಸ ನಿರ್ಮಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದೇ ಅಕ್ಟೋಬರ್ 29ರಂದು ಪ್ರಪಂಚದಾದ್ಯಂತ ತೆರೆ ಕಾಣುವ ಬಜರಂಗಿ 2 ಚಿತ್ರಕ್ಕೆ ಶುಭವಾಗಲಿ. ಹಾಗೆ ಶತದಿನೋತ್ಸವ ಆಚರಿಸಿ ಬಾಕ್ಸ್ ಆಫೀಸನ್ನು ಚಿಂದಿ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.